ನಾನು ಹರ್ಷಿತಾ, ಕರ್ವಾಪ್ಲ ಚಾನೆಲ್ಗೆ ಸ್ವಾಗತ. ಕೇಣಿ ಬಂದರು ನಿರ್ಮಾಣ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಆಗ್ರಹ. ಕಾರವಾರ. ಬಹುಸಂಖ್ಯಾತ ಮೀನುಗಾರರೇ ಇರುವ ಕಡಲ ತೀರಗಳಲ್ಲಿ ವಾಣಿಜ್ಯ ಬಂದರಿನಂಥ ಬೃಹತ್ ಯೋಜನೆ ಜಾರಿಯಾದರೆ ಜನಜೀವನ, ಪರಿಸರ ಮತ್ತಿತರ ಅಂಶಗಳ ಮೇಲೆ ವಿಪರೀತ ಪರಿಣಾಮ ಬೀರುತ್ತದೆ. ಹೀಗಾಗಿ ಕೇಣಿಯಲ್ಲಿ ಉದ್ದೇಶಿತ ಬಂದರು ನಿರ್ಮಾಣ ಕಾಮಗಾರಿಯನ್ನು ಸರ್ಕಾರ ಕೈಬಿಡಬೇಕು ಎಂದು ಕೇಣಿ ಬಂದರು ಹೋರಾಟ ಸಮಿತಿ ಆಗ್ರಹಿಸಿದೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿಯ ಕಾರ್ಯದರ್ಶಿ ಸಂಜೀವ್ ಬಲೆಗಾರ್ ಅವರು, ಬಂದರು ನಿರ್ಮಾಣದಿಂದ ಪರಿಸರಕ್ಕೆ ಹಾನಿಯಾಗದು ಎಂಬ ಸಚಿವರ ಹೇಳಿಕೆಯನ್ನು ಖಂಡಿಸುವುದಾಗಿ ತಿಳಿಸಿದರು. ಮೀನುಗಾರರ ಗ್ರಾಮಗಳು, ಮೀನುಗಾರಿಕೆ ತಾಣಗಳು ಮತ್ತು ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸುವುದು ಜಿಲ್ಲಾಡಳಿತದ ಕರ್ತವ್ಯ. ಆದರೆ ಕೇಣಿ ಗ್ರಾಮದ ಕರಾವಳಿ ವಲಯ ನಿರ್ವಹಣಾ ನಕ್ಷೆ ಸಂಪೂರ್ಣವಾಗಿ ಖಾಲಿಯಾಗಿದ್ದು, ಇದು ಬಂದರಿಗೆ ಅನುಕೂಲವಾಗಲು ಉದ್ದೇಶಪೂರ್ವಕವಾಗಿ ಬದಲಾವಣೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಗೌರವಾಧ್ಯಕ್ಷ ಪ್ರಮೋದ್ ಬಾನಾವಳಿಕರ್, ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಬಲೆಗಾರ್ ಹಾಗೂ ಉಮೇಶ್ ಕಂಚನ್, ಮಂಜು ಟಾಕೇಕರ್ ಮುಂತಾದವರಿದ್ದರು. ಈ ಗಣೇಶ ಚತುರ್ಥಿಗೆ ಭಕ್ತಿ, ರುಚಿ ಮತ್ತು ಪರಂಪರೆಯ ಉತ್ಸವವನ್ನು ಆಚರಿಸೋಣ. ಮೋದಕ, ಕರಂಜಿಗೆ, ವಿವಿಧ ರೀತಿಯ ಹೋಳಿಗೆಗಳು ಮತ್ತು ರುಚಿಕರವಾದ ಬೆಸನ್ ಲಾಡು, ಬೂಂದಿ ಲಾಡು, ಶೇವ್, ಚಕ್ಕುಲಿ ಮತ್ತು ಇನ್ನೂ ಅನೇಕ. ಗಣಪನಿಗೆ ಪ್ರಿಯವಾದ ಪುಟಾಣಿ ಪಂಚಗದ್ಯ ಪ್ರಸಾದ ಲಭ್ಯ. ಪೂಜೆಗೆ ಅಗತ್ಯವಿರುವ ತಾಜಾ ಸಾಮಗ್ರಿಗಳು: ಬಿಲ್ವಪತ್ರಿ, ತುಳಸಿ, ಕರ್ಕಿ, ಬಾಳೆ ಎಲೆ, ಬಾಳೆಗಿಡ ಇತ್ಯಾದಿ. ಗಣಪತಿ ಅಲಂಕಾರ ಸಾಮಾನುಗಳು: ಹೂವಿನ ಮಾಲೆಗಳು, ಬಣ್ಣದ ಮಾಲೆಗಳೊಂದಿಗೆ ನಮ್ಮ ದೇವರನ್ನು ಅಲಂಕರಿಸೋಣ. ಗೌರಿ, ಮಹಾದೇವ, ಗಣಪತಿ ಪೂಜೆ ಕಿಟ್ ಲಭ್ಯ. ನಮ್ಮ ವಿಶೇಷವಾದ ಆಲ್-ಇನ್-ಒನ್ ಗಣಪತಿ ಶುದ್ಧಿ, ಹೋಮ, ಹವನ ಕಿಟ್ ಲಭ್ಯ. ಹೋಮಕುಂಡ ಬಾಡಿಗೆಗೆ ಅಥವಾ ಮಾರಾಟಕ್ಕೆ ಲಭ್ಯ. ಯಾವುದೇ ವಸ್ತುಗಳಿಗೆ 1 ವಾರದ ಮೊದಲು ಬುಕ್ಕಿಂಗ್ ಅನಿವಾರ್ಯ. ಈ ವರ್ಷ ನಿಮ್ಮ ಗಣೇಶ ಚತುರ್ಥಿ ಆಚರಣೆ ಭಕ್ತಿ ಮತ್ತು ಪರಂಪರೆಯಿಂದ ನಡೆಯಲಿ. ಇಂದೇ ಬುಕ್ ಮಾಡಿ. ನರಸಿಂಹ ಮಾರ್ಕೆಟ್, ರೈಕರ್ ಮೆನೋರ್ ಬಿಲ್ಡಿಂಗ್, ಸುಜುಕಿ ಬೈಕ್ ಶೋರೂಮ್ ಎದುರುಗಡೆ, ಬಸ್ ಡಿಪೋ ರಸ್ತೆ, ಕಾರವಾರ. ವಾಟ್ಸ್ಆಪ್ ನಂಬರ್ 9429692688.